ಹಾಯ್ ಫ್ರೆಂಡ್ಸ್, ಸೂಚನಾ ಹೇಗಿದ್ದೀರಿ? ಸುಚನಲ್ಲಿ ವೆಲ್ಕಮ್ ಟು ಚಾಯಾವರಣಿ. ಹಾಯ್. ಆ್ಯಕ್ಚುಲಿ ಇವಾಗ ನಾವು ವಾಮಂಜೂರು ಹೊರಟಿದ್ವಿ. ವಿಷಯ ಏನಂತಂದರೆ ನಮ್ಮ ಮನೇಲಿ ಇದ್ದ ಹಕ್ಕಿನೆಲ್ಲ ಕೊಡುವ ಅಂಥೇಳಿ. ಇನ್ನು ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗುತ್ತೆ. ಒಂದು ಕಿರಿಕಿರಿ, ಇನ್ನೊಂದು ಏನಂತ ಈ ಮಳೆಗಾಲ ಬರುವಾಗ ಅದೆಲ್ಲ ಸ್ವಲ್ಪ ವೆಟ್ಟಾಗಿ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನನಗೆ ಬೇಡ ಅಂಥೇಳಿ ಒಂದು ಬಡ್ ಶಾಪ್ ಉಂಟು, ಅಲ್ಲಿ ಕೇಳಿದೆ, ಬನ್ನಿ ಅಂತ ಹೇಳಿದ್ದಾರೆ. ಈಗ ಕೊಟ್ಟು ಎಲ್ಲ ಕೊಡುವ ಅಂತೇಳಿ. ನೋಡಿ, ಇಲ್ಲಿ ಬಾಕ್ಸ್ ಹಾಕಿಟ್ಟಿದ್ದೀನಿ ಎಲ್ಲದನ್ನ. ಪಡಿ ಎಲ್ಲ ಬಾಕ್ಸ್ ಹಾಕಿಟ್ಟಿದ್ದೀನಿ, ತಗೊಂಡೋಗಿ ಕೊಡಬೇಕು. ತೋರಿಸ್ತೀನಿ ಯಾವ ಶಾಪ್ ಅಂತ ತೋರಿಸ್ತೀನಿ ನಾನು. ಇಷ್ಟು ದಿನ ಒಟ್ಟಿಗೆ ಇತ್ತು, ಒಂದು ಸ್ವಲ್ಪ ಬೇಜಾರು ಸಾಕ್ತಾ ಉಂಟು. ತುಂಬ ಒಂದು 2.5 ವರ್ಷ ಆಯಿತು, 3 ವರ್ಷನೇ ಆಗ್ತಾ ಬಂತು. ಇಷ್ಟು ದಿನ ಒಟ್ಟಿಗೆ ಇದ್ದು ಫಸ್ಟ್ ಸ್ಟಾರ್ಟಿಂಗ್ ತಂದಾಗಿಂದ ನಮ್ಮ ಜೊತೆಲಿ ಒಂದಿತ್ತು ಚಿಂಕಿ ಅಂತ ಹೆಸರಿಟ್ಟಿದ್ವಿ ಅದಕ್ಕೆ ನಾವು. ಅದೇ ಆಕ್ಚುಲಿ ಕೊಡ್ಲಿಕ್ಕೆ ಸ್ವಲ್ಪ ಬೇಸರ ಅನ್ಸುತ್ತೆ, ಬಟ್ ಏನ್ ಮಾಡ್ಲಿಕ್ಕಿಲ್ಲ. ಇಟ್ಕೊಂಡ್ರೆ ಸ್ವಲ್ಪ ಸಮಸ್ಯೆ. ಅದು ಬೇರೆ, ಒಂದು ಇಟ್ಕೊಂಡ್ರೆ ಬದುಕಲ್ಲ, ಸಾಯ್ತವೆ. ಸುಮ್ಮನೆ ಇಟ್ಕೊಂಡು ಸಾಯಿಸೋದಕ್ಕಿಂತ ಯಾರ್ಯಾರು ತಗೊಂಡು ಸಾಕ್ತಾರಲ್ವ, ಹಾಗೆ ಕೊಡುವ ಅಂತೇಳಿ ಯೋಚನೆ ಮಾಡಿದೀವಿ. ಹಾಗೆ ಸ್ವಲ್ಪ ಬೇಜಾರಾಯ್ತು. ಅಂದ್ರೆ ಈಗ ಮನೆ ಎಲ್ಲ ಖಾಲಿ ಖಾಲಿ, ಇದು ಎಲ್ಲ ಸೌಂಡ್ ಮಾಡ್ತಾ ಇತ್ತು ಬೆಳಿಗ್ಗೆ ಎದ್ದ ಡೈಲಿ. ನಾವಿಲ್ಲದಿದ್ರೆ ಸೈಲೆಂಟ್ ಇರ್ತದೆ, ಅದೊಂದು ಬೇಜಾರು. ಮತ್ತೆ ಯಾರು ಒಬ್ಬರೇ ನಾವು ಇರುವಾಗ ಒಂದು ಟೈಮ್ ಪಾಸ್ ಆಗುತ್ತೆ, ಯಾರು ನಮ್ಮ ಜೊತೆ ಜನ ಇದ್ದಾರೆ ಅಂತ ಅನ್ಸುತ್ತೆ. ನನ್ನ ಮಗ ಮಾತ್ರ ಜಾಸ್ತಿ ಅದರೊಟ್ಟಿಗೆ ಆಟ ಆಡ್ತಿದ್ದ, ಅದೊಂದೇ ಫೀಲ್ ಆಗ್ತದೆ. ಮತ್ತೆ ವಿಡಿಯೋ ಮಾಡುವಾಗ್ಲೂ ಸಹ ಹಾಗೆ ಬ್ಯಾಕ್ ಗ್ರೌಂಡ್ ಒಂದು ಮ್ಯೂಸಿಕ್ ತರ ಬರ್ತಾ ಇತ್ತಲ್ಲ, ಕೂಗೋದೆಲ್ಲ. ಇವಾಗ ಅದು ಮಿಸ್. ಮೇನ್ ಆಗಿ ನಾವು ಅದನ್ನು ಕೊಡ್ಲಿಕ್ಕೇನೆ ಕಾರಣ ಅದರ ಎಂಚಿನ ಗರಿ 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 ಅದರ ಗರಿ ಸಣ್ಣ ಸಣ್ಣದಲ್ವಾ, ಅದು ಗಾಳಿಗೆಲ್ಲ ಹಾರಾಡ್ತದೆ. ನಮ್ಗೆ ದೊಡ್ಡವ್ರಿಗೆ ಗೊತ್ತಾಗ್ತದೆ, ನಾವು ತೆಗ್ದು ಆಚೆ ಹಾಕ್ತಿವಿ. ಇನ್ನು ನೆಕ್ಸ್ಟ್ ಮುಂದೆ ಕಷ್ಟ ಆಗ್ತದೆ ಅಂತ ಮಗು ಚಿಕ್ಕದಿರುವಾಗೆಲ್ಲ ತುಂಬಾ ಕಷ್ಟ ತಿಂದೇನಾದ್ರು ಇಷ್ಟ ಅಂತ ನಾವು ಕೊಡ್ತಾ ಇರೋದು. ಎಲ್ಲರೂ ಕೊಡ್ಲಿಕ್ಕೆ ನಾವು ಕೊಡೋದೇ ಇಲ್ಲ ಅಂತ ಇದ್ವಿ. ನಾನು ಅವತ್ತು ಇವ್ರು ಕೊಡೋಣ ಅಂತ ಹೇಳುವಾಗ್ಲೂ ನಾನು ಬೇಡ ಅಂತ ಹೇಳಿದ್ದೆ. ನಾನು ಬೇಡ, 2 ಆದ್ರೂ ಸಾಕೋಣ ಅಂತ 2 ಇಟ್ಟಿದ್ದು, ಅದು ಪುನಃ ಮೊಟ್ಟೆ ಇಟ್ಟು ಪುನಃ ಹತ್ತಾಗಿದೆ. ಹತ್ತಲ್ಲ, ಜಾಸ್ತಿ ಆಗ್ತಿತ್ತು. ಇನ್ನೊಂದು ಅದು ಒಂದು ಇನ್ನೊಂದು ಹಕ್ಕಿದೆ, ಅದು ಹೋಗಿ ಉಪದ್ರ ಮಾಡಿ ಸಾಯ್ತಿತ್ತು. ಹಕ್ಕಿ ಕೊಟ್ಟದ ಕೇಳ್ತಾ ಇದ್ದಾನೆ. ಅಮ್ಮ ನೇ ಜಸ್ಟ್ ಇಂಚೋರ ತೂಲೆ ಅಪ್ಪೋ ಹಿಂದೆ ತಿರುಗಿ ಅಳ್ತಾ ಇದ್ದಾನೆ. ತಿರುಗುದಿಲ್ಲ ಈಚೆ. ಏಯ್ ನೋಡಿ, ಹತ್ತು ಈಗ ಕೂತಿದ್ದಾನೆ. ಅಪ್ಪೋ ಕೊಟ್ಟು ರಿಟರ್ನ್ ಬಂದ್ವಿ. ಅವನಿಗೆ ಹತ್ತತ್ತು ಸಾಕಾಯ್ತು, ಸುಮ್ಮನೆ ಈಗ ಕೂತಿದ್ದಾನೆ. ಲಾಸ್ಟ್ ಎಲ್ಲ ಆಯ್ತು, ಈಗ ಕಾಯಿಗೆ ಸಾಕೋದಂತ. ಎಂಜಿನ ಹಾಗೆ ಸಾಕು. ಓ, ಅದು ಬೇಗ ಸಿಗ್ತದಲ್ಲ. ಅದೇ ಮಗ, ಅದಾದ್ರೆ ಕೊಡ್ಲಿಕ್ಕಿಲ್ಲಲ್ಲ, ಅಲ್ಲಿ ಹಾರಾಡ್ತಾ ಇರ್ತದಲ್ಲ. ಅವನಿಗೆ ಆಟ ಆಡ್ಲಿಕ್ಕೆ ಇನ್ನು ಯಾರಿದ್ದಾರಂತೆ, ಅವ್ನಿಗೆ ಯಾವ ಸಹ ಇಲ್ಲ ಅಂತ ಹೇಳ್ತಿದ್ದಾನೆ. ಇಲ್ಲ, ಮತ್ತೆ ತಂಗಿ ಬರ್ತಾಳೆ. ಈ ಅಪ್ಪು ತಂಗಿ ತಮ್ಮನ ಹಾಗೆ ಅವನ ಹತ್ರ ನಾನು ಅದೇ ಹೇಳುದು, ಇನ್ನು ನಮ್ದು ಸ್ವಂತ ಮನೆ ಆಗುವಾಗ ದೊಡ್ಡದು ಮಾಡಿ ಒಂದು ರೂಮಲ್ಲಿ ಫುಲ್ ಅಕ್ಕಿನೇ ಸಾಕುವ, ಅದೇ ಗೂಡಲ್ಲಿ ಹಾಕುದು ಬೇಡ, ಫುಲ್ ಫ್ರೀಡಮ್ ಆಗಿ ಬಿಟ್ಟು ಬಿಡೋಣ, ಹಾಗೆ ಸಾಕೋಣ ಅಂತ ಹೇಳುದು. ಹ್ಞೂ ಮಾಡ್ತಾ ಇದ್ದಾನೆ. ಆಯ್ತು, ನಮ್ಮ ಮನೆ ಮುಟ್ಲಿಕ್ಕೂ ಆಯ್ತು, ಆಚೆಯಿಂದ ಕತ್ತಳೆ ಆಗಿದೆ, ಫುಲ್ ಮೋಡ ಆಗಿದೆ. ಆಲ್ಮೋಸ್ಟ್ ಮಳೆ ಬರುವ ಚಾನ್ಸಸ್ ಉಂಟು. ನಾವು ಹಕ್ಕಿನ ಕೊಟ್ಟು ರಿಟರ್ನ್ ಬರುವಾಗ ನಾವು ಚಿಂಕಿ ಅಂತ ಹೆಸರಿಟ್ಟಿದ್ವಿ. ಒಂದು ಗ್ರೀನ್ ಕಲರ್ ಒಂದು ಹಕ್ಕಿತ್ತು, ಅದು ಕಂಬಿಯಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡ್ತಾ ಆಯ್ತು, ಎಲ್ಲಿ ಹೋಗ್ತಾರೆ ನಾವು ಬಿಟ್ಟು ಅಂತ. ಅದನ್ನು ಒಂದು ನೋಡುವಾಗ ಎಲ್ಲೋ ಒಂದು ಫೀಲ್ ಆಯಿತು. ಆಯ್ತು, ಒಂದು 2.5 ವರ್ಷ ಆಗ ಹೇಳಿದ್ಲ, 2.5 ವರ್ಷ ಆಯಿತು, ನಮ್ಮ ಮನೆಯಲ್ಲೇ ಇತ್ತು, ನಮ್ಮ ಜೊತೆನೇ ಇತ್ತು. ಬಟ್ ಇವಾಗ ವಿಧಿ ಇಲ್ಲ. ಹೆಲಿಕಾಪ್ಟರ್ ವಿಧಿ ಇಲ್ಲ. ಒಂದು ವೇಳೆ ನಮ್ಮ ಮನೆ ಸ್ವಲ್ಪ ದೊಡ್ಡದಿದ್ದಿದ್ರೆ ಅಥವಾ ಸ್ವಂತ ಮನೆ ಆಗಿದ್ರೆ ಸಪ್ರೇಟಾಗಿ ಒಂದು ಗೂಡು ಮಾಡಿ ಖಂಡಿತವಾಗ್ಲೂ ನಾವು ಅದನ್ನ ಸಾಕ್ತಿದ್ವಿ. ಬಟ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಕೊಡೋದನ್ನ ಕೊಡಲೇಬೇಕಾಗತ್ತೆ. ಮನೇಲಿ ಇಟ್ಕೊಂಡ್ರೆ ಆಗೋದಿಲ್ಲ. ಓಕೆ, ಇವತ್ತಿನ ಬ್ಲಾಗು ಇಷ್ಟೇ.